ವಿವೇಕಾನಂದ ಕಾನೂನು ವಿದ್ಯಾಲಯದ ವತಿಯಿಂದ ರಾಷ್ಟ್ರೀಯ ಮಟ್ಟದ ಕಲ್ಪಿತ ನ್ಯಾಯಾಲಯ ಸ್ಪರ್ಧೆಯನ್ನು ಫೆಬ್ರವರಿ 22ರಿಂದ 24ರವರೆಗೆ ಕಾಲೇಜಿನ ಆಡಿಟೋರಿಯಂನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವಿವೇಕಾನಂದ ಕಾನೂನು ಮಹಾವಿದ್ಯಾಲಯದ ನಿರ್ದೇಶಕ ಡಾಕ್ಟರ್ ಬಿಕೆ ರವೀಂದ್ರ ತಿಳಿಸಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 3 ದಿನಗಳ ಕಾಲ ನಡೆಯುವ ಈ ಕಲ್ಪಿತ ಸ್ಪರ್ಧೆ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಆಯೋಜನೆಗೊಂಡಿದ್ದು ಇದೊಂದು ಅಭೂತಪೂರ್ವವಾದ ಕಾರ್ಯವಾಗಿದೆ. ಈಗಾಗಲೇ ಸ್ಪರ್ಧೆಯಲ್ಲಿ ಭಾಗವಹಿಸುವ ದೇಶದ ವಿವಿಧ ಲಾ ಕಾಲೇಜಿನ 36 ವಿದ್ಯಾರ್ಥಿಗಳ ತಂಡ ಸಜ್ಜುಗೊಂಡಿದ್ದು ಇದಕ್ಕಾಗಿ ಸಿದ್ಧತೆಗಳು ಭರದಿಂದ ಸಾಗ್ತಿದೆ ಎಂದರು. ಈ ಸ್ಪರ್ಧೆಗಳು ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಅಂತಿಮ ಸುತ್ತು ಎಂಬ 4 ಹಂತಗಳಲ್ಲಿ ನಡೆಯಲಿದೆ. ಪ್ರಥಮ ಸುತ್ತಿನ ಸ್ಪರ್ಧೆಗಳಿಗೆ ತೀರ್ಪುಗಾರರಾಗಿ ಪುತ್ತೂರು ವಕೀಲರ ಸಂಘದ ಹಿರಿಯ ವಕೀಲರು ಪಾಲ್ಗೊಳ್ಳಲಿದ್ದಾರೆ. ದ್ವಿತೀಯ ಹಾಗೂ ತೃತೀಯ ಸುತ್ತಿನ ಸ್ಪರ್ಧಾ ತೀರ್ಪುದಾರರಾಗಿ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಹಿರಿಯ ವಕೀಲರು ಭಾಗವಹಿಸಲಿದ್ದು, ಅಂತಿಮ ಸುತ್ತಿನ ಸ್ಪರ್ಧೆಗಳಿಗೆ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸುತ್ತಿರುವ ಹಿರಿಯ ನ್ಯಾಯಾಧೀಶರುಗಳು ಹಾಗೂ ಕರ್ನಾಟಕ, ಕೇರಳ ರಾಜ್ಯಗಳ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳು ತೀರ್ಪನ್ನ ನೀಡಲಿದ್ದು, ಒಟ್ಟು 5 ಮಂದಿ ಜಡ್ಜ್ಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಹೈಕೋರ್ಟ್ ಆಫ್ ಕರ್ನಾಟಕ ಅಲ್ಲಿಂದ 3 ಜನ ಜಡ್ಜ್ಗಳು ಬರ್ತಾರೆ. ಒಟ್ಟು 5 ಜನ ಜಡ್ಜ್ ಫುಲ್ ಕೋರ್ ಅಂತ ನಾವು ಕರಿತೀವಿ. 5 ಜನ ಜಡ್ಜ್ಗಳು ಕೂತು ಅದು 24ನೇ ತಾರೀಕು ಮಧ್ಯಾಹ್ನ 5 ಜನ ಜಡ್ಜ್ಗಳ ಮುಂದೆ ವಾದ ಮಾಡಬೇಕಾಗ್ತದೆ. ಯಾರು ಫೈನಲ್ಸ್ ಬರ್ತಾರೋ ಅದರಲ್ಲಿ ಯಾರು ಮೊದಲು ಯಾರು ಎರಡನೇ ತೀರ್ಮಾನ ಆಗ್ತದೆ. ಅದಕ್ಕೆ ಹಲವಾರು ಪ್ರೈಸ್ ಇಟ್ಟಿದ್ದೇವೆ ನಾವು ಸ್ಪರ್ಧೆಗಳಿಗೆ. ಕ್ಯಾಶ್ ಪ್ರೈಸ್ ಇದೆ, ಟ್ರೋಫಿ ಇದೆ, ರೋಲಿಂಗ್ ಶೀಲ್ಡ್ ಇದೆ. ಅಷ್ಟೇ ಅಲ್ಲದೆ ಒಂದು ಟೀಮಲ್ಲಿ 3 ಜನ ಇರ್ತಾರೆ. ಒಬ್ರು ವಾದ ಮಾಡಲಿಕ್ಕೆ, ಇಬ್ರು ವಾದ ಮಾಡಲಿಕ್ಕೆ, ಮತ್ತೊಬ್ರು ರಿಸರ್ಚರ್ ಅಂತ ನಾವು ಹೇಳ್ತೇವೆ. ಅಂದ್ರೆ ಆ 2 ಜನರಿಗೆ ಸಂಶೋಧನೆ ಮಾಡಿ ಕೇಸ್ ನಾಲ್ಕು ಕೊಡ್ಲಿಕ್ಕೋಸ್ಕರ ಒಬ್ಬ ಸ್ಟೂಡೆಂಟ್ ಇರ್ತಾನೆ. ಅವನ್ನ ನಾವು ರಿಸರ್ಚರ್ ಅಂತ ಕರೀತೇವೆ. ಸುದ್ದಿಗೋಷ್ಠಿಯಲ್ಲಿ ಕಾನೂನು ಮಹಾವಿದ್ಯಾಲಯದ ಪ್ರಾಂಶುಪಾಲ ರಾಜೇಂದ್ರ ಪ್ರಸಾದ್ ಎ, ಆಡಳಿತ ಮಂಡಳಿ ಅಧ್ಯಕ್ಷ ಗಣೇಶ್ ಜೋಶಿ ಉಪಸ್ಥಿತರಿದ್ದರು. ಅನೀಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.